ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಇಳಿಜಾರಿಗೆ ಬಿದ್ದ ಘಟನೆ ಕಾಪುವಿನ ಪಾಂಗಾಳದಲ್ಲಿ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಲಾರಿ ಸೇತುವೆ ಬಳಿಯ ಇಳಿಜಾರಿಗೆ ಉರುಳಿ ಬಿದ್ದ ಘಟನೆ ಪಾಂಗಾಳದಲ್ಲಿ ನಡೆದಿದೆ. ಉಡುಪಿಯಲ್ಲಿ ಸಿಮೆಂಟ್ ಅನ್ಲೋಡ್ ಮಾಡಿ ಮಂಗಳೂರಿಗೆ ತೆರಳುತ್ತಿದ್ದ ಲಾರಿ ಪಾಂಗಾಳ ಸೇತುವೆ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಸೇತುವೆಗಿಂತ ಸ್ವಲ್ಪ ದೂರದ ಇಳಿಜಾರಿಗೆ ಉರುಳಿ ಬಿದ್ದಿದೆ. ಲಾರಿ ಸ್ವಲ್ಪ ಹಿಂದೆ ಬೀಳುತ್ತಿದ್ದರೆ ಪಾಂಗಾಳ ಹೊಳೆಗೆ ಬೀಳುವ ಅಥವಾ ಸ್ವಲ್ಪ ದೂರ ಬಿದ್ದರೆ ಪಕ್ಕದ ಮನೆ ಮೇಲೆ ಉರುಳಿ ಬೀಳುವ ಸಾಧ್ಯತೆ ಇದ್ದು, ಅದೃಷ್ಟವಶಾತ್ ಲಾರಿ ಉರುಳಿ ಬಿದ್ದ ಪ್ರದೇಶದಲ್ಲಿ ಅಲ್ಲೇ ಉಳಿದಿರುವುದರಿಂದ ಯಾವುದೇ ತೊಂದರೆಗಳಾಗಿಲ್ಲ. ಲಾರಿ ಚಾಲಕ ಮತ್ತು ನಿರ್ವಾಹಕ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ. ಕಾಪು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.